ಸಮುದ್ರದಲ್ಲಿ ನೌಕಾಯಾನ ಮಾಡ್ತಾ ಇದ್ದ ಯುವಕನನ್ನ ಹಂಪ್ಯಾಕ್ ಎಂಬ ಜಾತಿಗೆ ಸೇರಿದ ತಿಮಿಂಗಿಲವೊಂದು ದೋಣಿ ಸಮೇತ ನುಂಗಿ ಹಾಕಿದೆ. ಆದರೆ ಯುವಕನ ಅದೃಷ್ಟ ಚೆನ್ನಾಗಿದ್ದ ಕಾರಣ ನುಂಗಿದ ತಕ್ಷಣವೇ ದೋಣಿ ಸಮೇತ ಯುವಕನನ್ನ ವಾಂತಿ ಮಾಡೋ ಮೂಲಕ ಹೊರಹಾಕಿದೆ. ಚಿಲಿ ದೇಶದ ಮೆಗಲ್ಲನ್ ಜಲಸಂಧಿಯಲ್ಲಿ ಈ ಘಟನೆ ನಡೆದಿದೆ. ಆರ್ಡೆನ್ ಸಿಲಿಕಾಸ್ ಎಂಬ ಯುವಕ ತನ್ನ ತಂದೆಯ ಜೊತೆ ಸಮುದ್ರದಲ್ಲಿ ನೌಕಾ ವಿಹಾರ ನಡೆಸ್ತಾ ಇದ್ದಾಗ ಏಕಾಏಕಿ ಕಾಣಿಸಿಕೊಂಡ ಹಂಪ್ಯಾಕ್ ತಿಮಿಂಗಿಲ ಸಿಲಿಕಾಸ್ ಇದ್ದ ದೋಣಿಯ ಮೇಲೆ ದಾಳಿ ಮಾಡಿದೆ. ಈ ವೇಳೆ ತಂದೆ ಡೆಲ್ ಕೆಲವು ಮೀಟರ್ ದೂರದಲ್ಲಿ ಇದ್ದು ಮಗನ ರಕ್ಷಣೆಗೆ ಧಾವಿಸಿದ್ದಾರೆ. ಇದೇ ವೇಳೆ ತಿಮಿಂಗಿಲ ನುಂಗಿದ್ದ ದೋಣಿಯನ್ನ ವಾಂತಿ ಮಾಡಿಕೊಂಡಿದ್ದು, ಈ ವೇಳೆ ಆರ್ಡಿನ್ ಸಿಲಿಕಾಸ್ ಕೂಡ ತಿಮಿಂಗಿಲದ ಬಾಯಿಂದ ಹೊರಗೆ ಬಂದಿದ್ದಾರೆ. ತಕ್ಷಣವೇ ತಂದೆ ಡೆಲ್ ಮಗನಲ್ಲಿ ಧೈರ್ಯ ತುಂಬಿ ದಡದ ಕಡೆಗೆ ದೋಣಿ ಕೊಂಡೊಯ್ಯಲು ಸೂಚಿಸಿದ್ದಾನೆ. ಎಲ್ಲಾ ದೃಶ್ಯಗಳು ಡೆಲ್ ಚಲಾಯಿಸ್ತಾ ಇದ್ದ ದೋಣಿಯಲ್ಲಿದ್ದ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಚರ್ಚೆಯನ್ನ ಹುಟ್ಟುಹಾಕಿದೆ. ತಿಮಿಂಗಿಲದ ಬಾಯಿಯಿಂದ ಬಚಾವಾಗಿ ಬಂದ ಆರ್ಡೆನ್ ಸಿಲಿಕಾಸ್ ಅವರನ್ನ ಹಲವಾರು ಚಾನೆಲ್ಗಳು ಸಂದರ್ಶನ ನಡೆಸಿದ್ದು, ಅವರ ಜೊತೆ ಸಿಲಿಕಾಸ್ ಅನುಭವ ಹಂಚಿಕೊಂಡಿದ್ದಾರೆ. Vente. Tranquilo, agarra el bote, agárralo, tranquilo, agárralo, no te subas, agárralo. Tranquilo, agárralo. Agárralo, vete para la orilla. Tranquilo. Ya voy. Agárrate de la cuerdita. Agárrate de mi cuerdita. Pensé que me había tragado. Tranquilo, agárrate de mi cuerdita. Agárrate de mi cuerdita de atrás, no me tumbes. Eso, tranquilo.